ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಆ್ಯಂಡ್ ಪ್ರತಿ ಭಾನುವಾರ ಕೂಡ ಕೆಲವರಿಗೆ ನಾವು ಪ್ರ್ಯಾಂಕ್ ಮಾಡ್ತೀವಿ ಆ್ಯಂಡ್ ವಿತ್ ಕಾನ್ಸೆಪ್ಟ್ ಜೊತೆ. ಆ್ಯಂಡ್ ತುಂಬ ಜನ ಈಗ ನಂಬರ್ ಕಳಿಸ್ತಾರೆ, ಅದೊಂದು ನಮಗೆ ಭಾರಿ ಖುಷಿ ಕೊಡುವಂಥದ್ದೇ. ಯಾಕಂದರೆ ಪಾಪ ಕೆಲವರು ಕೇಳ್ತಾರೆ, ನಾವು ಕಳಿಸಿರುವಂಥ ನಂಬರ್ಗೆ ಯಾವಾಗ ಪ್ರ್ಯಾಂಕ್ ಮಾಡ್ತೀರಾ ಅಂತ. ಸೊ ಅದರಲ್ಲಿ ಏನು ಕೆಲವೊಮ್ಮೆ ಸ್ವಿಚ್ ಆಫ್ ರಿಸೀವ್ ಮಾಡಲ್ಲ, ಸೊ ಇಂಥದ್ದೇ ಕೆಲವೊಮ್ಮೆ ಇರುತ್ತೆ. ಸೊ ಹಾಗಾಗಿ ನೀವು ಕಳಿಸ್ತಾ ಇರಿ ನಂಬರನ್ನು, ವಿತ್ ಕಾನ್ಸೆಪ್ಟನ್ನು ಕಳಿಸಿ. ಆ್ಯಂಡ್ ಇನ್ನು ಕೆಲವರು ಕಳಿಸ್ತಾರೆ ಖಾಲಿ ನಂಬರ್. ಸೊ ಯಾರಿಗೆ ಏನು ಹೆಸರು ಅದೆಲ್ಲ ಬೇಕಾಗ್ತದೆ. ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಂಬರ್ ಯಾರು ಕಳಿಸ್ತಾರೆ ನೋಡಿ, ಅವರ ಹೆಸರು ಕೂಡ ನಮಗೆ ಬೇಕಾಗುತ್ತೆ. ಲಾಸ್ಟಿಗೆ ಅವರ ಹೆಸರನ್ನು ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೋಡೋಣ ಇವತ್ತು ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಬನ್ನಿ. ಓಕೆ ವೀಕ್ಷಕರು, ಈಗ ಸತೀಶ್ ಆಚಾರ್ಯ ಇವರಿಗೆ ಪ್ರ್ಯಾಂಕ್ ಮಾಡಬೇಕಂತೆ. ಇವರ ನಂಬರ್ ಕೊಟ್ಟಿರೋದು ಶ್ರೀಲತಾ. ಆ್ಯಂಡ್ ಸತೀಶ್ ಆಚಾರ್ಯ ಇವರಿಗೆ ಮಣಿಪಾಲದಲ್ಲಿ ಲೇಡೀಸ್ ಟೈಲರ್ ಶಾಪ್ ಇದೆ. ಸೊ ಇವರಿಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರ್ಯಾಂಕ್ ಮಾಡಬೇಕಂತ ಹೇಳಿದ್ದಾರೆ. ಕಾನ್ಸೆಪ್ಟ್ ಏನಿಲ್ಲ, ನನ್ನ ಹೆಂಡತಿ ಅಂದರೆ ಕಾನ್ಸೆಪ್ಟ್ ಡಿಪೆಂಡ್ ಅದರ ಮೇಲೆ. ಸೊ ಏನು ಒಂದು ಬಟ್ಟೆ ಕೊಟ್ಟಿದ್ದಾರೆ, ಹೊಲ್ದಾಗಿದೆ, ಬಟ್ ಹೊಲ್ದದ್ದು ಸರಿಯಾಗಲಿಲ್ಲ, ಪ್ಯಾಂಟ್ ಸರಿ ಇಲ್ಲ ಅಂತ. ಓಕೆ, ಅದೇ ಒಂದು ಕಾನ್ಸೆಪ್ಟ್ ಮೇಲೆ ನಮ್ಮ ಸತೀಶ್ ಅವರನ್ನು ಪ್ರ್ಯಾಂಕ್ ಮಾಡೋಣ ಬನ್ನಿ. ಹಲೋ ಹಲೋ, ಇದು ಲೇಡೀಸ್ ಟೈಲರ್ ಅಲ್ಲ? ಹೌದು. ಇದು ಡ್ರೆಸ್ ಇದು ಕೊಟ್ಟಿದ್ರು ನನ್ನ ಹೆಂಡತಿ. ಹೇಳಿ. ಇದು ಮಣಿಪಾಲ್ ಅಲ್ಲ? ಹೌದೌದು. ಇದು ಎಂತ ಗೊತ್ತಾ, ನಾನು ಕಾಲ್ ಮಾಡುವನಲ್ಲ, ಅವಳು ಹೆಂಡತಿ ಬೇಡ ಬೇಡ ಹೇಳಿದ್ಲು ಕೂಡ ನಾನು ಕಾಲ್ ಮಾಡಿ, ನನಗೆ ಅಷ್ಟು ಸಿಟ್ಟು ಬರ್ತಾ ಉಂಟು. ಎಂತ ಹೆಸರು ಎಂತ ನಿಮ್ಮದು? ಸತೀಶ್ ಅಲ್ಲ? ಹೌದು. ಇದು ಡ್ರೆಸ್ ಯಾವಾಗ ಕೊಟ್ಟದ ನೀವು? ಇದು ಡ್ರೆಸ್ ಯಾವಾಗ ಕೊಟ್ಟದ ಅವಳು ನಿಮಗೆ ಹೊಲಿಲಿಕ್ಕೆ? ಯಾರು? ಡ್ರೆಸ್ ಯಾವಾಗ ಕೊಟ್ಟಿದ್ರು ನಿಮಗೆ ಹೊಲಿಲಿಕ್ಕೆ? ನಿನ್ನೆ ಕೊಟ್ರ ನೀವು ಹಿಂದೆ ಡ್ರೆಸ್? ಯಾವ ಡ್ರೆಸ್ ಹೇಳಿ? ಅದೇ ಒಂದು ಚೂಡಿದಾರ್ ಮತ್ತೆ ಅದು ನಮ್ಗೆ ಗೊತ್ತಿಲ್ಲ ಮಾರ್ರೆ, ಅದು ಉದ್ದದ್ದು ಬರ್ತದಲ್ಲ. ಹೆಸರು ಅಂತ ಹೇಳಿ ಕಸ್ಟಮರ್ ಇದ್ದು. ಕಸ್ಟಮರ್ ಇದ್ದ ಹೆಸರು ವಿದ್ಯಾ ಅಂತ, ನನ್ನ ಹೆಂಡತಿ. ನನ್ನ ಹೆಂಡತಿ ನೀವು ಕಟ್ ಮಾಡಬೇಡಿ, ಕಾಲ್ ಕಟ್ ಮಾಡಬೇಡಿ, ನನಗೆ ಸಿಟ್ಟು ಬರ್ತಾ ಉಂಟು. ಕಟ್ ಮಾಡುದಿಲ್ಲ ನಾವು ಯಾರ್ದು ಕಾಲ್. ಅಲ್ಲಲ್ಲ, ನಿಮ್ಗೆ ಸಿಟ್ಟು ಬಂದ್ರೆ ನಾವಂತ ಮಾಡಿಕೊಳ್ಳುವುದಿಲ್ಲ. ಆಮೇಲೆ ಡ್ರೆಸ್ ನಾವು ಯಾರಿಗೆ ನೀವು ಕರೆಕ್ಟ್ ಡೀಟೇಲ್ ಕೊಟ್ರೆ ನಾವು ಅದ್ರ ಬಗ್ಗೆ ನೋಡ್ಬೋದು ಎಂತ ಅಂತ. ನನ್ನ ಹೆಂಡತಿ ಗೊತ್ತುಂಟಲ್ಲ ನಿಮ್ಗೆ? ಪ್ರಾಬ್ಲಮ್ ಎಂತಾಗಿದೆ ಅದನ್ನ ಹೇಳಿ. ನನ್ನ ಹೆಂಡತಿ ಗೊತ್ತುಂಟಲ್ಲ ನಿಮ್ಗೆ, ವಿದ್ಯಾ ಅಂತ. ಯಾರು ನಿಮ್ಮ ಹೆಂಡತಿ ಗೊತ್ತುಂಟ ಅಂದ್ರೆ ನಂಗೆ ಗೊತ್ತಾಗ್ಬೇಕು ನಿಮ್ಮ ಹೆಂಡತಿ ಯಾರು. ಆದ್ರೂ ಹೇಳಿ, ಬಿಲ್ ನಂಬರ್ ಹೇಳಿ. ಯಾವ ಸ್ಟಿಚ್ ಮಾಡಿದ್ರಲ್ಲ ಹೆಂಡತಿಗೆ, ಸ್ಟಿಚ್ ಮಾಡಿದ್ರಲ್ಲ ಇದು ಡ್ರೆಸ್ ಇದು ಸ್ಟಿಚ್ ಮಾಡಿದ್ರಲ್ಲ? ನಾವು ಇಲ್ಲಿ ತುಂಬಾ ಸ್ಟಿಚ್ ಮಾಡ್ತೇವೆ. ಅದು ಉದ್ದ 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 ಡ್ರೆಸ್ ಉಂಟು ನೋಡಿ, ಯಾವ್ದು ಉದ್ದ ಡ್ರೆಸ್ ನೀವು ಸ್ಟಿಚ್ ಯಾವ್ದು? ಏಯ್ ಎಲ್ಲಿದ್ಯಾ? ಇದು ಅವಳು ಎಂತದ ಉದ್ದ ಸ್ಟಿಚ್ ಕೊಟ್ಟಿದ್ದಾಳೆ ಅಂತೆ. ಅದು ಒಂದು ಪ್ಯಾಂಟ್ ಉದ್ದ ಆಗಿದೆ ಗೊತ್ತುಂಟಾ? ಒಂದು ಪ್ಯಾಂಟ್ ಉದ್ದ ಆಗಿದೆ, ಒಂದು ಖಾಲಿದ್ದು ಇದು ಒಂದು ಸೈಡ್ ಉಂಟಲ್ಲ, ಒಂದು ಸೈಡು ಅದು ಉದ್ದ ಆಗಿದೆ, ಒಂದೊಂದು ಗಿಡ್ಡ ಆಗಿದೆ. ಎಂತ ಕರ್ಮ ಮರ್ರೆ. ಅವಳು ಅದನ್ನೇ ಇದು ಹಾಕೊಂಡು, ನಂಗೆ ಅಲ್ಲಿ ನನ್ನ ಮಾವಂದು ಮಗಳದ್ದು ಎಂಗೇಜ್ಮೆಂಟ್ ನಿನ್ನೆ, ಇವಳು ಅದನ್ನೇ ಹಾಕೊಂಡು ಬಂದಿದ್ದಲ್ಲ. ನಂಗೆ ಬೆಚ್ಚಾಗಿದೆ ಗೊತ್ತುಂಟಾ ಅವಳನ್ನು ನೋಡಿ? ಅವಳನ್ನು ನೋಡಿ ನಂಗೆ ಬೆಚ್ಚಾಗಿದೆ. ನಾ ಅದಕ್ಕೆ ಅಲ್ಲಲ್ಲ, ನಾ ಹೇಳುದು ಇಷ್ಟು ಇದು ಈ ತರ ಮಾಡಿದ್ರೆ ಹೇಗೆ ನೀವು? ಅವಳ ಎಷ್ಟು ಅದಕ್ಕೆ 2,500 ಅಂತ ಹೊಲ್ದದಕ್ಕೆ. ಎಂತ ಕರ್ಮ. 2,500? ಹಾ, ಯಾರು ಮಾತಾಡುದು ನೀವು? 2,500 ಅಂದ್ರೆ ಟೋಟಲ್ ಡ್ರೆಸ್ಸಿಗೆ ಆಗಿದೆ. ನಿಮ್ಮ ಹೆಸರಿಗೆ? ನಮ್ಮ ಹೆಸರೇ ಅವಳ ಗಂಡ ಮಾತಾಡುದು. ನಾನು ಗಂಡ ಅಂದ್ರೆ ನಿಮ್ಗೊಂದು ಹೆಸರು ಇರ್ಬೇಕಲ್ಲ? ಅಲ್ಲ, ಗಂಡ ಹೌದು, ಅವಳು ಗಂಡ ಮಾತಾಡುದು. ದಿನೇಶ್ ಅಂತ. ಅದೇ ಹೇಳಿ, ನಿಮ್ಮ ಹೆಸರು ಹೇಳಿ. ದಿನೇಶ್ ಅಂತ. ಎಲ್ಲಿಂದ? ಇಲ್ಲೇ ನಮ್ದು ಇಲ್ಲಿ ಮಣಿಪಾಲ್ ಕೆಳಗೆ ರೋಡ್ ಇದೆಯಲ್ಲ, ಪರ್ಕಳ ಹೋಗುವ ರೋಡು. ಪರ್ಕಳ ಹೋಗೋ ರೋಡ್ ಅದು ಅಲ್ಲೇ ಉಂಟದ? ಅಲ್ಲೇ ಅಲ್ಲ, ನೀವು ಪ್ರಥಮ್ ಮಾತಾಡಬೇಡಿ. ಎಲ್ಲಿಂದ ಅಂತ ಹೇಳಿ. ಅಲ್ಲ ಸತೀಶ್ ಯಾರು? ಸತೀಶ್ ಅಲ್ಲ ನೀವು? ಸತೀಶ
ಹಾ ಸತೀಶ್ ಮಾತಾಡುದು. ಏನ್ ಈಗ ಆತರ ಮಾತಾಡಿದ್ರೆ ನಾವು ಯಾವ ತರ ಮಾತಾಡ್ತೀವಿ? ಅಲ್ಲ ಈಗ ನೀವ್ ಹೇಳಿ ಇದಕ್ಕೆಲ್ಲ ಯಾರು ಒಂದು ಕಾಲು ಉದ್ದ ಒಂದು ಪ್ಯಾಂಟ್ ಗಿಡ್ಡ ಆದ್ರೆ ಅದಕ್ಕೆ ಸೊಲ್ಯೂಷನ್ ಉಂಟು. ಎಂತ ಸೊಲ್ಯೂಷನ್? ಫೋನ್ ಮಾಡಿ ಈ ತರ ಮಾತಾಡುದಲ್ಲ. ಅಲ್ಲ ಎಂತ ಕಟ್ ಮಾಡಿ ಅಂಗಡಿಗೆ ಬನ್ನಿ ಮಾತಾಡಿ. ಅಲ್ಲ ಒಂದು ಮಾಡಿ ಸತೀಶ್ ಅವರೇ ಎಲ್ಲಿ ನೋಡಿ ಎಂತ ಗೊತ್ತುಂಟಾ, ಒಂದು ಗಿಡ್ಡ ಆದ್ರೆ ಅದಕ್ಕೆ ನಾವು ರೆಸ್ಪಾನ್ಸ್ ತಗೊಳ್ತೇವೆ, ನಾವು ನೋಡ್ತೇವೆ, ನೀವು ಬನ್ನಿ. ನಾನು ಸಮಾಧಾನ ಮಾತಾಡ್ತೇನೆ ಸತೀಶ್ ಅವರೇ. ಈಗ ಎಂತ ಗೊತ್ತುಂಟಾ, ನಂಗೆ ಸಿಟ್ಟು ಬಂದದ್ದು. ಸಿಟ್ಟು ಬರ್ತಾ ಉಂಟು, ಅವ್ರ ಕಸ್ಟಮರ್ ಹತ್ರ ಕೊಡಿಲ್ಲ, ಅವ್ರು ಹೇಳಿ ಅವ್ರ ಪ್ರಾಬ್ಲಮ್ ಉಂಟಂತ. ನಂಗೆ ಎಂತ ಗೊತ್ತುಂಟಾ ಸತೀಶ್ ಅವರೇ, ನಂಗೆ ನಿಮ್ಮ ಮೇಲೆ ಸಿಟ್ಟಲ್ಲ. ಮತ್ತೆ ಅವಳು ಎಂತ ಗೊತ್ತುಂಟಾ, ಒಟ್ಟಾರೆ ಹೀಗೆ ಮಾಡಿದೆ ಕೆಲವೆಲ್ಲ ಮಾಡ್ತಾಳೆ ಗೊತ್ತುಂಟಾ ನಿಮ್ಗೆ? ಮನೇಲಿ ಗೊತ್ತುಂಟಾ ಅವಳದು ವಿಷಯ ಗೊತ್ತುಂಟಾ? ಇವಳು ಒಟ್ಟಾರೆ ಗೊತ್ತುಂಟಾ ನಿಮ್ಗೆ? ಅಲ್ಲ ನೀವು ಹೆಸರು ಹೇಳಿ, ಕರೆಕ್ಟ್ ಕಸ್ಟಮರ್ ಹೆಸರು ಹೇಳಿ. ಕಸ್ಟಮರ್ ಎಲ್ಲ ಮಾಡುದಿಲ್ಲ. ನಂಗೆ ಮದುವೆಗೆ 3-4 ವರ್ಷ ಆಯ್ತು. ಇವಳು ಕಾಟ ಗೊತ್ತುಂಟಾ ಇವರಿಗೆ? ನೋಡಿ, ನಮ್ಮಲ್ಲಿ ನಾವು 100% ಕರೆಕ್ಟೇ ಮಾಡಿಕೊಡ್ಬೇಕಂತ ಟ್ರೈ ಮಾಡ್ತೇವೆ. ಕರೆಕ್ಟ್ ಏನಾದ್ರು ಮಿಸ್ಟೇಕ್ ಅಂತ ಮನುಷ್ಯ ಹತ್ರ ಮಿಸ್ಟೇಕ್ ಆಗ್ತದೆ ಮಿಸ್ಟೇಕ್. ಕರೆಕ್ಟ್. ನಂಗೆ ನಿಮ್ಗೆ ಅರ್ಥ ಆಗ್ತಾ ಉಂಟು. ಇವಳು ಅದೇ ಪ್ಯಾಂಟ್ ಹಾಕೊಂಡು ಹೋಗಿದೆ ನಿಮ್ಮ ಮರ್ಯಾದೆ ತೆಗಿಲಿಕ್ಕೆ. ನನಗೆ ಚಿಕ್ಕ ಬರ್ತಾ ಉಂಟು, ನನ್ನ ಹೆಂಡತಿ ಡ್ರೆಸ್ ಅದು ನಿಮ್ಮ ಹೆಂಡತಿ ಇಲ್ಲ. ನಮ್ಗೆ ಎಷ್ಟು ಜನ ಕಸ್ಟಮರ್ ಬರ್ತಾರೆ, ನಾವು ಎಲ್ಲ ಹತ್ರ ನಾವು ಹಾಗೆ ಮಾತಾಡ್ಲಿಕ್ಕೆ ಆಗ್ತದೆ. ನಮ್ದು ಲವ್ ಮ್ಯಾರೇಜ್ ಆದದ್ದು ಇವ್ರೆ. ನೀವು ರಿಟರ್ನ್ ತಗೊಂಡ್ ಬರ್ಬೇಕು, ಅದನ್ನ ಸರಿ ಮಾಡಿ ಕೊಡ್ತೇವೆ, ಏನಂತ ನೋಡ್ತೇವೆ. ಸತೀಶ್ ಅದನ್ನು ಬಿಟ್ಟು ನೀವು ಈಗ ನನ್ಗೆ ಸಿಟ್ಟು ಬರ್ತಾ ಉಂಟು, ನಾನು ಅವರ ಗಂಡ ಇವರ ಗಂಡ, ನಮ್ಗೆ ಅದು ಇವರ ಗಂಡ ಹೇಳಿಲ್ಲ ನಾನು. ನಿಮ್ಮ ಹೆಸರು ಹೇಳ್ಬೇಕು ನಮ್ಗೆ. ಕರೆಕ್ಟ್ ಸತೀಶ್. ನಾವೊಂದು ಬಿಲ್ ನಂಬರ್ ಅಂತ ಇರ್ತದೆ, ಆ ನಂಬರ್ ಕೊಟ್ಟಿರ್ತೇವೆ, ಅದ್ರ ಮೂಲಕ ನಮ್ಗೆ ಗೊತ್ತಾಗ್ತದೆ ಕಸ್ಟಮರ್ ಯಾರು ಅಂತ. ಕರೆಕ್ಟ್ ಸತೀಶ್ ಅವರು ಎಂತ ಗೊತ್ತುಂಟಾ, ಇವಳು ನಾನು ಮೊನ್ನೆ ಹೇಳಿದೆ ಆಚೆ ಪ್ಯಾಂಟ್ ತಕೊಂಡು ಹೋಗು ಕೊಡು ಮಾರ್ರೆ, ಇಲ್ಲ ನಾನು ನೋಡ್ತೇನೆ ಅವಳಿಗೆ ಅಹಂಕಾರ ಗೊತ್ತುಂಟಲ್ಲ, ಅವಳಿಗೆ ಅಹಂಕಾರ. ನಾನು ಅದೇ ಪ್ಯಾಂಟ್ ಹಾಕೊಂಡು ಹೋಗಿದೆ. ನೀವು ನೋಡಿ, ನೀವು ನಿಮ್ಮ ಹೆಂಡತಿ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಇರ್ಬೇಕು, ಅವರಿಗೆ ಹಾಗೆಲ್ಲ ನೀವು ಹೇಳ್ಬಾರ್ದು. ಅಲ್ಲ ಇದು ಅಹಂಕಾರ ಅಲ್ಲ ಮರ್ರೆ, ಬೇರೆ ಯಾರಿಗೂ ಇದು ಅದಲ್ಲ, ಅದು ನನ್ನ ಹೆಂಡತಿ ಹಾಗೆ ಹೇಳ್ಬಾರ್ದು ನೀವು. ಕರೆಕ್ಟ್. ಹೆಂಡತಿ ಅದು ಇಷ್ಟ ಆದ್ರೆ ಹಾಕ್ತಾರೆ, ಇಲ್ಲಾದ್ರೆ ವಾಪಸ್ ತಗೊಂಡು. ಅಲ್ಲ ನೀವೀಗ ಇಷ್ಟ ಆಗಿ ಹಾಕಿದ್ರೆ ಮತ್ತೆ ಇಷ್ಟ ಆಗ್ಲಿಲ್ಲ ಹಾಕುದಾದ್ರೆ ಎಂತ ಅವಸ್ಥೆ ಅಂತ ನಿಮ್ದು? ಹಾಕುದು ಬೇಡ ಅಂತ ಹೇಳುದಾ ನೀವು? ಅಲ್ಲ ಅವ್ರು ಹಾಕ್ತಾರೆ, ನಿಮ್ಗೆ ಪ್ರಾಬ್ಲಮ್ ಏನಂತ ಕೇಳುದು. ಅಲ್ಲ ನನ್ನ ಹೆಂಡತಿ ಅಲ್ಲ ಮರ್ರೆ. ಈಗ ನೀವು ನನ್ನ ಹೆಂಡತಿಗೆ ಸಪೋರ್ಟ್ ಮಾಡಬೇಡಿ, ನಂಗೆ ಅವಳಿಗೆ ಬೆಚ್ಚ ಉಂಟು ಗೊತ್ತುಂಟಲ್ಲ. ಅವಳು ಒಟ್ಟಾರೆ ಈಗ ನನಗೆ 4 ವರ್ಷ ಆಯ್ತು ಮದುವೆ ಆಗಿ, ಈ ಲಾಟ್ಪಟ್ ಇದು ಪ್ಯಾಂಟ್ ಎಲ್ಲ ಹಾಕೊಂಡು ನನ್ನ ಮರಿ ತೆಗಿತಾಳೆ ಅವಳು ಗೊತ್ತುಂಟಾ? ಆತರ ಅಷ್ಟು ಲಾಟ್ಪಟ್ ಎಲ್ಲ ನಮ್ಮಲ್ಲಿ ನಡೆಯುದಿಲ್ಲ, ನಾವು ಆತರ ಮಾಡುದಿಲ್ಲ. ನೀವು ಸುಮ್ಮನೆ ಹೇಳಿದ್ರೆ ನಾವು ಅದನ್ನ ಒಪ್ಕೊಳ್ಳುದಿಲ್ಲ, ನೀವು ಪ್ರೂಫ್ ಮಾಡ್ಬೇಕಾಗ್ತದೆ ಬಂದು. ನಂಗೆ ತೋರಿಸ್ತೇನೆ ನಾನು. ಅವಳದು ಒಂದು ಉದ್ದ ಉಂಟು, ಒಂದು ಪ್ಯಾಂಟ್, ಎಂತ ಅವಸ್ಥೆ ಅವಳದು, ಕರ್ಮ ಅವಳದು. ನಾ ಹೇಳಿದೆ ಗೊತ್ತುಂಟಾ, ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅಂತ. ಸಾಧಾರಣ ನನ್ನ ಕಸ್ಟಮರ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಒಂದು 10 ವರ್ಷ ನಂಗೆ ಗೊತ್ತುಂಟು ಸತ್ಸರ. ನಾವು ಸ್ವಲ್ಪ ಕೊಡುವಾಗ ಲೇಟ್ ಆಗ್ತದೆ, ಅದಕ್ಕೆ ಬೇರೆ ಯಾವ್ದು ನಮ್ಮ ಹತ್ರ ಇದಿಲ್ಲ. ಕರೆಕ್ಟ್. ತಕೊಂಡು ಆನ್ ಡೇಟ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನಮ್ಮ ಹತ್ರ ಸ್ಟಾಫ್ ಪ್ರಾಬ್ಲಮ್ ಇದೆ. ಆತರ ಅದು ಬಿಟ್ರೆ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ನಾನ್ ಸಹ 12 ವರ್ಷ ಮುಂಚೆ ಟೇಲರ್ ಆಗಿದ್ದೆ. ಹಲೋ ಸಚ್ಚವ್ರೆ, ನಾನು 12 ವರ್ಷ ಮುಂಚೆ ನಾನು ಟೇಲರಿಂಗ್ ಹಾಕಿದ್ದೆ, ನಾನು ಗೊತ್ತುಂಟಾ? ನೀವು ಅದನ್ನೇ ಮಾಡ್ಬೇಕಿತ್ತು. ನಾನು ಅದೇ ಇವಳು ಒಂದು ಪ್ಯಾಂಟ್ ಉದ್ದ ಹಾಕಿ ಗೊತ್ತಾಯ್ತದ ನಂಗೆ ಗೊತ್ತುಂಟಾ? ಇದು ನಂಗೆ ಬಾರಿ ಬೇಜಾರಾಯ್ತು. ಮಾಡಿದ್ರೆ ನಿಮ್ಮ ಹೆಂಡತಿಗೆ ಅದನ್ನೇ ಅವರಿಗೆ ನೀವೇ ಸ್ಟಿಚ್ ಹಣ ಸಹ ಉಳಿದಿತ್ತು. ನಾನೇ ಸ್ಟಿಚ್ ಮಾಡುವ, ಅವಳಿಗೆ ಅಹಂಕಾರ ಬೇಡ ಅಂತೆ, ನಾನು ಬೇಡ ಅಂತ. ಈಗ ಲಾಸ್ಟ್ ಈಗ ಪ್ಯಾಂಟ್ ಇದೊಂದು ಗಲಾಟೆ ಆಯ್ತು, ನಿಮ್ಮ ಹೆಸರೆಲ್ಲ ಇಟ್ಕೊಂಡು ಈಗ ಗಲಾಟೆ ಆಯ್ತು, ಅವಳು ನಾನು ಬೇಡ ಅಂತೆ. ನೋಡಿ ಯಾವ್ದೇ ಈಗ ನೋಡಿ ನಮ್ದು ಸಂಬಂಧ ಒಳ್ಳೇದಿತ್ತು, ನಿಮ್ಮಿಂದಾಗಿ ಮಾಡ್ಕೊಂಡು ಹಾಳು ಮಾಡ್ಕೊಳ್ಬಾರ್ದು. ಖಾಲಿ ಒಂದು ಪ್ಯಾಂಟಿಂದಾಗಿ ನಮ್ದು ಸಂಬಂಧ ಒಟ್ಟಾರೆ ಪುಸ್ತಕ ಆಗಿದೆ. ಈಗ ನಿಮ್ಮ ಇಬ್ಬರ ವಿಷಯದಲ್ಲಿ ನಾನು ಮಧ್ಯೆ ಮಾತಾಡುದಿಲ್ಲ. ಅಲ್ಲ ನೀವು ಮಾತಾಡ್ಬೇಕಿತ್ತು, ನೀವು ಮಾತಾಡ್ಬೇಕು. ನೀವು ಪ್ಯಾಂಟ್ ಹೊಲ್ದು ಕೊಟ್ಟಾದ್ಮೇಲೆ ನೀವು ಮಾತಾಡ್ಬೇಕಲ್ಲ. ಅಲ್ಲ ನಾವು ಪ್ಯಾಂಟ್ ಹೊಲ್ದು ಕೊಟ್ಟದ್ದು ನೀವು ಹೇಳ್ತಾ ಇದ್ದೀರಿ, ಹೌದು. ಯಾರು ಕೊಟ್ಟದ್ದು, ಎಷ್ಟು ದಿನ ಹಿಂದೆ ಕೊಟ್ಟು, ಕೆಂಪಿದು ಪ್ಯಾಂಟ್ ಕ್ಲಿಯರ್ ಆಗಿ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ. ಎಲಾಸ್ಟಿಕ್ ಅದು ರಿಂಕಲ್ ಉಂಟು ನೋಡಿ.
ಅದು ದೊಡ್ಡ ಯಾಕೆಲ್ಲ ನೀವು wrinkles ಅಂತ ಯಕ್ಷಗಾನದ- ಹೇಳ್ತೀರಲ್ಲ, ಅದೆಲ್ಲ ನಮ್ಮ ಈ ಅಂಗಡಿಯಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಅದನ್ನ ಚೆಕ್ ಮಾಡಿ ಕೊಡುದೇ ನಾನೇ ಕಸ್ಟಮರಿಗೆ. ಓ. ನೀವು ತಗೊಂಡ ನಿಮಿಷ ನಾನೇ ಅದನ್ನ ರಿಟರ್ನ್ ಕೊಡುತ್ತ ನಾನೇ. ಮಧ್ಯದಲ್ಲಿ ಹೊಲಿಯೋರು ಬೇರೆಯವರು ಆದ್ರೂ ಅದ್ರ ಫುಲ್ ರೆಸ್ಪಾನ್ಸಿಬಿಲಿಟಿ ನಾನ್ ತಕೊಂಡೆ. ಆದ್ರೆ ಇವಳು ಮಾರ್ರೆ ಅವಸ್ಥೆ ಎಂತ ಕರ್ಮ ಇವಳ್ದು. ಅಲ್ಲ ನೀವು ಅವರಿಗೆ ಯಾಕೆ ಸುಮ್ಮನೆ ಬೈಯುದು? ಅವ್ರ ಹತ್ರ ಕೊಡಿ. ಅಲ್ಲ ಅವಳಿಗೆ ಬೈಯುವಾಗ ನಿಮ್ಗೆ ಎಂತ ಆಗುದು ಮಾರ್ರೆ? ಸರಿಯಾಗದೆ ತಕೊಂಡು ನಾನು ಅದನ್ನು ಸರಿ ಮಾಡಿ ಕೊಡ್ತಾರೆ. ಅದು ನಿಮ್ಗೆ ಅಂತ ನನ್ನ ಹೆಂಡತಿಗಲ್ಲ ಬೈಯುದು ನಾನು. ಅಲ್ಲ ನೀವು ಅದು ನೀವು ಬೈಕೊಳ್ಳಿ, ಏನ್ ಬೇಕಾದ್ರೆ ಮಾಡಿ, ಅದಕ್ಕಲ್ಲ. ಅದು ಏನೋ ಬೇಕಾದ್ರೆ ಮಾಡ್ತೇನೆ ನಾನು. ನೀವು ಎಂತ ಗೊತ್ತುಂಟಾ, ನಂಗೆ ಒಟ್ಟಾರೆ ನಿಮ್ದು ಈಗ ಪ್ಯಾಂಟ್ ಆಗ್ತದಿಲ್ವಾ ಅಷ್ಟೇ ಹೇಳಿ. ನಾನೀಗ ಇದು ಕತ್ತಿಯಲ್ಲಿ ಹೊಲಿಬೇಕಾ ಯಾವ್ದ್ರಲ್ಲಿ ಹೊಲಿಬೇಕು ಹೇಳಿ? ಅಲ್ಲ ನೀವು ಆಗಿದ್ರೆ ಅದನ್ನ ಅಲ್ಲ ಇನ್ನೊಂದು ಕಾಲ್ ಕಡಿಬೇಕಾ ಉದ್ದಾದದ್ದು? ಹೆಂಡತಿ ಅಹಂಕಾರ ಅದೆಲ್ಲ ನನ್ನ ಹತ್ರ ಹೇಳ್ಬಾರ್ದಲ್ಲ ನೀವು. ಕರೆಕ್ಟ್ ಆಗಿದ್ಮೇಲೆ. ಈಗ ನೀವು ನಾವು ಅದನ್ನ ಮಾತಾಡ್ಬಾರ್ದು. ಸರಿ ಹೋಗ್ತೇನೆ, ಆದ್ರೆ ನೀವು ಅದನ್ನ ನಮ್ಮ ಹತ್ರ ಹೇಳ್ಬಾರ್ದು. ಹೇಳಿದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೇವೆ. ಕರೆಕ್ಟ್. ಮತ್ತೆ ನಮ್ಮ ಅಂಗಡಿಯಲ್ಲಿ ನಾನು ಹೊಗಳ್ಕೊಳ್ಳೋದಲ್ಲ. ಸರಿ ಈಗ ಸಚ್ ಸರ್ ಒಂದು ಮಾಡಿ. ಈಗ ನೀವು ಇಲ್ಲಿ ಬಂದು ತಗೊಂಡು ಹೋಗ್ಬೋದಾ? ನಾವೇಕೆ ಬಂದು ತಗೊಂಡು ಹೋಗ್ತಾರೆ. ನೀವು ಬನ್ನಿ ನನ್ನ ಇದಕ್ಕೆ. ಹಾಗೆ ನಿಮ್ಗೆ ನಾವೆಲ್ಲ ಇಲ್ಲಿ 1 ಕಿಲೋಮೀಟರ್ ಒಳಗೆ ಇದ್ರೆ, ನಾವು ಹೋಗಿ ಬರೋ ರಸ್ತೆಯಲ್ಲಿ ಇದ್ರೆ ನಾವು ಒಂದ್ ಸ್ವಲ್ಪ ಕೊಟ್ಟು ಬರುದು ತಗೊಂಡು ಬರುದು. ಅದೇ ನಾನೀಗ 1 ಕಿಲೋಮೀಟರ್ ಒಳಗೆ ಇದ್ದೇನೆ. ಸರ್ವಿಸ್ ಅದೊಂದು ಕಸ್ಟಮರ್ ನಾನು ಸರ್ವಿಸ್ ಮಾಡ್ತೇನೆ, ನಾನು ಕೂಡ ಸರ್ವಿಸ್ ಹೋಗ್ತಾ ಇರ್ತೇನೆ. ನೀವು ಈಚೆ ಬನ್ನಿ, ನಮ್ಮ ಚಿಟ್ಪಾಡಿ ಉಂಟಲ್ಲ, ಚಿಟ್ಪಾಡಿ ಹನುಮನ್ ಗ್ಯಾರೇಜ್ ಗೊತ್ತಾ? ಹೌದು. ಅಲ್ಲಿ ಬಂದು ಕಸ್ಟಮರ್ ಇಲ್ಲಲ್ಲ ನಮ್ಗೆ. ಅಲ್ಲಿ ಬಂದ್ರೆ ನಾನು ಸಿಗ್ತೇನೆ. ಎಲ್ಲಿ ಅದು? ಹನುಮಾನ್ ಗ್ಯಾರೇಜ್ ಹತ್ರ ಸ್ಪಂದನ ಟಿವಿ ಅಂತ ಉಂಟು. ನೀವು ಸ್ಪಂದನ ಟಿವಿಯವರ? ನಮಸ್ತೆ ಸರ್. ನಾನು ಅವರಿಗೆ ಬೈಬೇಕಾಗ್ತದೆ. ಸತೀಶ್ ಅವರೇ ನಮಸ್ತೆ. ನಮಸ್ತೆ, ಇದು ಕಾರ್ತಿಕ್ ಅಂತ ಸ್ಪಂದನ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಮಾತಾಡಿದ್ರೆ ಕರೆಕ್ಟ್. ನಿಮ್ಮ ನಂಬರ್ ಕೊಟ್ಟಿರೋದು ಶ್ರೀಲತಾ, ಅದೇ ಅವಳದೇ ಕೆಲಸ. ನಿಮ್ಮ ವೈಫ್ ಅಂತ ಅಲ್ವಾ? ಏನೋ ಗುಸ್ಗುಸ್ ಅಂತಿಲ್ಲ, ಏನೋ ನನ್ಗೆ ಡೌಟ್ ಇತ್ತು. ಓಕೆ, ಡೌಟ್ ಇತ್ತು. ಇದು ಒಂದು ನಂಗೆ ಗೊತ್ತಿರ್ಲಿಲ್ಲ, ಇದೊಂದು ಸ್ವಲ್ಪ ಶಾಕಿಂಗ್ ಆಯ್ತು ಅಲ್ವಾ? ಓಕೆ, ಸೊ ಹಾಗಾಗಿ ಈಗ ನಿಮ್ಗೆ ಪ್ರ್ಯಾಂಕ್ ಮಾಡ್ಬೇಕಂತ ಹೇಳಿದ್ರು. ಅಂಡ್ ನಿಮ್ಮ ಶಾಪ್ ಸೃಷ್ಟಿ ಅಲ್ವಾ? ಸೃಷ್ಟಿ ಲೇಡೀಸ್ ಟೈಲರ್. ಓಕೆ, ಸೂಪರ್. ಅದು ಮೇ ಬಿ ಟಾಪ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿದ್ರು. ಅಂಡ್ ಆಲ್ ದ ಬೆಸ್ಟ್ ನಿಮ್ಗೆ. ಅಂಡ್ ಇಷ್ಟೆಲ್ಲ ಮಾಡಿದ್ದು ನಾವು ತಮಾಷೆಗೆ. ನೀವು ಬೇಜಾರು ಮಾಡಬೇಡಿ. ಓಕೆ. ಅಂಡ್ ಇದೇ ರೀತಿ ಆಗಿದ್ಯಾ? ಶ್ಯೂರ್ 100% ನಾವು ಬರ್ತೇವೆ ಯಾವಾಗಾದ್ರೂ. ಅಂಡ್ ಇದೇ ರೀತಿ ಏನಾದ್ರೂ ಆಗಿದ್ಯಾ ನಿಮ್ಮ ಅಂದ್ರೆ ಇಷ್ಟು ವರ್ಷದಲ್ಲಿ? ಇಲ್ಲ, ನಾನು ಹೆಚ್ಚಾಗಿ ಬಿಸಿ ಇರ್ತೇನೆ. ಈ ಟೈಮ್ ಇವತ್ತು ಲೇಟ್ ಬಂದಿದ್ದು ಊಟಕ್ಕೆ. ಆಕ್ಚುಲಿ ಓಕೆ 3:30ಗೆ ಊಟ ಮಾಡಿದಷ್ಟೇ. ಹಾಗಾಗಿ ನಾನು ಸಿಕ್ಕಿದೆ. ಇಲ್ಲಾಂದ್ರೆ ಒಂದೇ ಬೈಕಲ್ಲಿ ಹೋಗ್ತಾ ಇರ್ತೀನಿ, ಇಲ್ಲಾಂದ್ರೆ ಅಂಗಡಿಲಿ ಇರ್ತೀನಿ ಆತರ. ಈಗ ಮನೇಲೆ ಇದ್ದೀನಿ ನಾನು. ಅದೇ ನಗಾಡ್ತಾ ಇದ್ದಾರೆ, ಅದು ಈಗ ಗೊತ್ತಾಯ್ತು ಯಾಕಂತ. ಓಕೆ, ಸೂಪರ್. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಸತೀಶ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಸುಪ್ರೀತ್. ಓಕೆ, ಸೊ ಸುಪ್ರೀತ್ ಅವರು ಒಂದು ಕಾರ್ ಶೋರೂಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ, ಯಾಕಂದರೆ ವರ್ಕ್ ಮಾಡ್ತಾ ಇರುವಾಗ ಏನೋ ಒಂದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು, ಕೈ ಟ್ವಿಸ್ಟ್ ಆಗಿ ಈಗ ಬೆಡ್ ರೆಸ್ಟಲ್ಲಿದ್ದಾರೆ. ಬೆಡ್ ರೆಸ್ಟ್ ಅಂದರೆ ಒಂದು ಸ್ವಲ್ಪ 1 ಮಂತ್ ರಜೆಯಲ್ಲಿದ್ದಾರೆ. ಸೊ ಹಾಗಾಗಿ ಅವರಿಗೆ ಪ್ರ್ಯಾಂಕ್ ಮಾಡಬೇಕಂತ ಪ್ರಕಾಶ್ ಹೇಳಿದ್ದಾರೆ. ಅವರಿಗೆ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಾವು HR ಆಗಿ
ಕಾಲ್ ಮಾಡ್ತಿದ್ದೇವೆ ಸುಪ್ರೀತ್ ಅವರಿಗೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸುಪ್ರೀತ್ ಅವರು. 1 ತಿಂಗಳು ರಜೆ ಆಯಿತು, ಬರ್ತೀರಾ ಇಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್. ನೋಡೋಣ ಸುಪ್ರೀತ್ ಅವ್ರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಸುಪ್ರೀತ್, ನಮಸ್ತೆ. నమస్తే. షోరూమ్ పాత్రతుల్లా ಬನ್ನಿ ಸರ್. ಏನು ಚೊಲ್ಲರ್ ಸರ್? ಸರ್ ಫೈನಲ್ ಇದೆ 25 చెప్పారు ಕೈತೆ ಮತ್ತೆ ಈ ಬುಕ್ ಬರ್ಬೇಕು ಸರ್ ಅಂದ. ಅವೇ ಯಾರು ಹೊಸತ್ತು ಎಚ್ ಆರ್ ಅದು ಜಾಯ್ನ್ ಆದ ವಸಂತ್ ಬಂದೆ. ಬನ್ನಿ ಸರ್. ಇರು ಇನ್ಫಾರ್ಮ್ ಮಲ್ದಾರ ಇರು 3 ದಿನ ಪಣ ಹೆಂಗೆ ಆಲ್ಮೋಸ್ಟ್ ಏನಿತ್ತೆ ಫುಲ್ಲು ಎಂಪ್ಲಾಯೀಸ್ನಾಕಲ್ಲ ಒಂಜಿ ಚೆಕ್ ಲಿಸ್ಟ್ ಮಲ್ತಾನೆ ಅಂಚಾದುಪ್ನಾಗ ಇರು ರಜೆ ಟೂಲರಿಂದ ಅಂಡಿತ್ತೆ ರಜೆ ಇತ್ತೆ ಫಾರ್ ವಾಟ್ ರೀಸನ್ ಇರು ರಜೆ ಪಡ್ದಾರಿತ್ತೆ ಸರ್ ಪಂಡ ಏನು ವರ್ಕ್ ಮಾಡ್ತಾನೆ ಕಂಪ್ನಿ ನರ ಟ್ವಿಸ್ಟ್ ಆಗಿತ್ತು ನೀವು ಬೋಲ್ಡ್ ಲೂಸ್ ಮಾಡ್ತಾಗ. ಓ ನರ ಟ್ವಿಸ್ಟ್ ಆಗ್ತೀನಿ ನರ ಪಂಡ ಒಂದು ಕೈತೆ ನರ ಟ್ವಿಸ್ಟ್ ಆಗಿತ್ತು. ನಂಚ 5 ಬೊಕ್ಕ ಕಂಪನಿ ಇನ್ಫಾರ್ಮ್ ಆಗಿದ್ದೆ ಮ್ಯಾನೇಜರ್ ಎಲ್ಲ ಬಾದಿರುತ್ತೆ 5 ಬೊಕ್ಕ ಒಂದು ಪಿ ಎಸ್ ಐದರ ಮುಖಾಂತರ ಮಾಡ್ತಾನೆ ಡಾಕ್ಟರ್ ಬಂದು 25 ಡೇಸ್ ಮುಟ್ಟ ಬ್ಯಾನ್ ಪೇಪರ್ ಸಿಮೆಂಟ್ ಬರ್ತೀನಿ ಮಂಡ್ಯರೆ 25 ಪೇಪರ್ 5 ಬುಕ್ ಜಾಯ್ನ್ ಆಗ್ತಾನೆ ಡ್ಯೂಟಿಗೆ ಇನ್ಫಾರ್ಮ್ ಆಗಿದೆ ಸರ್ ಆಲ್ರೆಡಿ. ಒಂದು ಬಿ ಎಸ್ ಐದ 1 ವೀಕ್ ದಲ್ಲ ಕೊರೊಂದಿಲ್ಲ ಇ ಎಸ್ ಐದ ಪೂರ ಅಪ್ಲೈ ಮಲ್ದಾರೆ ಅಪ್ಲೈ ಮಾಡ್ತಿದ್ದು 3 ವೀಕ್ಸ್ ತ ಕೊರೊಂದಿಲ್ಲ ಫಾರ್ಮೆಟ್ ಕೊಡ್ತಾರೆ ಇಂಜಿನ್ ಕಂಪನಿಗೆ ಕೊಡ್ಲೆ ಮತ್ತೊಂದು ಲೋಕಲ್ ಆಫೀಸ್ ಮತ್ತೆ ಕೊಡ್ದು ಮತ್ತೆ ಕೊರೊಂದಿಲ್ಲ ರೀ ಕೊರೊಂದಿಲ್ಲ ಸರ್. ಬಟ್ ಐತೆ ವಿಷಯ ಬಂದಾಗ ಐತೆ ನಂಗೆ ಎತ್ ಸಮಂಚು ವರ್ಕ್ ಮಾಡ್ತಂದು ಲಾರಿ ಇರುತ್ತೆ ಮಲ್ಪ ಮುಲ್ಪರ್ದು 2 ಇಯರ್ ಅಂತ ಸರ್ 2 ಇಯರ್ಸ್ ಅಂದ್ರೆ ಪರ್ಫೆಕ್ಟ್. ನಾವೇ ತೊಗೊಂದಿಲ್ಲ ಇರ್ನ ಮುಲ್ ತೊಗೊಂದಿಲ್ಲ ನಾನು ಅಂಚೆ ಒಂದೇಟೆ ಇರ್ನ ಪರ್ಫಾರ್ಮೆನ್ಸ್ ಒಂಚೂರು ಪರ್ಫಾರ್ಮೆನ್ಸ್ ಪ್ರಕಾರ ಏರ್ಲದಲ್ಲ ಕಂಪ್ಲೇಂಟ್ ಮಲ್ದಿಜಾರಿ ಇರ್ನ ಬಗ್ಗೆ ಇರ ಪರ್ಫಾರ್ಮೆನ್ಸ್ ಹೆಂಚೆ ಐತಂದ್ರೆ ಈ ತೋರ್ತು ಸರಿ ಓಕೆ ಐತ್ನಂತ ಈ ರೀತಿ ಹೆಂಗಿತೆ ಆಯ್ತಾರೆ ಆ್ಯಸ್ ಅ ನ್ಯೂ ಎಚ್ ಆರ್ ಅದನ್ನ ಅಪಾಯಿಂಟ್ ಆಯ್ತೆ ಐತೆ ಇರ್ನ ಪರ್ಫಾರ್ಮೆನ್ಸ್ ಬಗ್ಗೆ ಅನ್ಚಿರು ಇರಡಕ್ಕೆ ಏನು ಆಪಂದೆ ಬನ್ನಾಗ ಈ ರೀತಿ ಸಾರಿ ಈ ರೀತಿ ಒಂತೆ ಬಾರಿ ಬೇನಡುಲ್ಲಾರು ಇತ್ತೆ ಸರಿ ಆತನ ತೊಂದರೆ ಜೊತೆ ಇತ್ತೆ ನರ ಪಂಡ ಐತೆ ಓ ನರ ಹೆಂಗಿತ್ತೆ ಪಾತೆರ್ನಾಂಡಲ್ಲ ನಮ್ಮ ಖಾಲಿ ಕಾಲ್ಡ್ ಪಾತೆರ್ನಾಗ ನಂಗೆ ಗೊತ್ತಾಪುಷಿ ಇರ್ನ ಬೇನೆದಾದ ಅಂದೆ ಪುರ್ಚಿ ಯು ಡೋಂಟ್ ಟೇಕ್ ರಿಸ್ಕ್ ಮೇರೆ ನಮ್ಮ ಸುಪ್ರೀತ್ ಬೊಕ್ಕ ವಿಷಯ ಬಂದಾಗ ಹೆಂಗಿತ್ತೆ ಬೈದಿನ ಮಾಹಿತಿ ಪ್ರಕಾರ ಇರ್ನ ನರ ಐತೆ ಒಡೆ ಕನೆಕ್ಟ್ ಆಪ್ ನಾವು ಓಕೆ ಓಕೆ ಐತೆ ಕನೆಕ್ಟ್ ಆಯ್ನೈತೆ ನರ ಉಂಡತೆ ಅವು ಮಸ್ತ್ ಪ್ರೆಷರ್ ಕೊರೋಲಿಯಾ ನನ್ನ ವರ್ಕ್ ಮಲ್ಪೋಲಿಯಾ ದ್ಯಾಪಂಡ ಎಂಕಲ್ನ ಕಂಪನಿ ಊಲ ಮಸ್ತ್ ರಿಸ್ಕ್ಗೆ ತೊಂದ್ರೆ ಎಂಕಲಿಗೆ ಆಪುಜಿ ಗೊತ್ತಂಡೆ ಏಕೆ ಲಾಸ್ಟ್ ಒಂಜಿ ಐ ವಾಸ್ ಇನ್ ಬಾಂಬೆ ಆನ್ ಬಾಂಬೆಡ್ ಇತ್ತೆ ನಮ್ಮ ಮಿಸ್ಟಿಬಿಷಿ ಒಂದೇಟು ಅಲ್ಪ ಎನ್ನ ಒಂಜಿ ಎಕ್ಸ್ಪೀರಿಯನ್ಸ್ ಆಸ್ ಅ ಫ್ರೆಂಡ್ ಏನಿರಡ ಪಾತ್ರ ಅಂದಲ್ಲ ದಾಪಂಡ ಈ ರೀತಿ ಬೆಡ್ ರೆಸ್ಟ್ ಉಳ್ಳರು ಸೊ ಎನ್ನಾರು ಫ್ರೆಂಡ್ ಪನ ಅಲ್ಪ ಒಂಜಿ ಜನ ಇತ್ತು ಅಲ್ಪನ ಪಂಡ ಆಜಂತನ ಅವೇ ಸೇಮ್ ನರತ ಏನ ಪ್ರಾಬ್ಲಮ್ ಇತ್ತು ಬಕ್ಕ ನರನ್ನೇ ಕಟ್ ಮಾಡ್ತೀರಿ ಪಂಡ ನರ ಪಂಡ ಅವು ಯೂಸ್ ಆಯ್ಜಿ ಬಕ್ಕ ಲಾಸ್ಟಿಗೆ ಅವೇನು ಏನೋ ಅಕಲ್ನ ಐ ಡೋಂಟ್ ನೋ ದ ಡಾಕ್ಟರ್ ಲ್ಯಾಂಗ್ವೇಜ್ ಪಂಡ ಅಕಲ್ನ ಏನ ಒಂದು ಪೈಪ್ ಪೂರ ಕುಲ್ಲ ತಿರ್ಗಿ ಎಂಕ ಮಂಡೆ ಚಂದ ಪಂಡ ఆయన ಎಂಕ್ಲು ಇಲ್ಲಡೆ ಕುಲ್ಲ ಯಾವಾಗ ಸೊ ಯಾನ್ ಇರಡ ಕೇಳಿ ಇರಗ ಆಪುಂಡ ಜಾಬ್ ಕಂಟಿನ್ಯೂ ಆತ ಎಂಕ್ಲು ಇರ್ನ ಪಗತೆಗೆ ರಿಪ್ಲೇಸ್ ಮಲ್ಪುಡ ಅಂಚ 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 ಸೊ ಎಂಕಲಿಗೆ ಪಂಡ ಆಲ್ರೆಡಿ ಮಸ್ತ್ ಕೆಲಸ ಎಲ್ಲ ಬಾಕಿ ಉಂಡು ಅಂದೆ ಸೊ ಇರೆಗೆ ಎಂಚ ಆಪುಂಡು ಇರೆಗೆ ಓಕೆ ವರ್ಕ್ ಮಲ್ಪೋಲ್ಯ ಒಂಚೂರು ಈಗ ಡಾಕ್ಟರ್ ಬಂದು ಸಜೆಷನ್ ಕೊಡ್ತಾನೆ ಕೇಳಿ ಪಂಡ ಎಲ್ಲ ಮಂಡೆ ಮೀ ಪಂತ ಪಂಡ ಎಂಚ ಮಲ್ಪೋಲ್ಯ ಪಂಡ ಇರೆಗೆ ಎಂಚ ಇರೆಗೆ ಆತ್ಮವಿಶ್ವಾಸ ಉಂಡೆ ಎಂಕ್ ವರ್ಕ್ ಮಲ್ಪೋಲಿಂದ ಆತ್ಮವಿಶ್ವಾಸ ಮಂಡ ಪಂತೆ ಒಂಚೂರು 4-5 4 ತಿಂಗಳು ಬಿಟ್ಟು ಒಂಚೂರು ಹೆಚ್ಚು ಪ್ರೆಜರ್ ಪಾಠ ಬರಲಿ ಬಂತಾರೆ ಕೈಕ್ ಮತ್ತೆ ಒಂಚೂರು ಬಟ್ ಎಂಕ್ ಮಲ್ಪೋಲಿಂದ ನಂಬಿಕೆ ಸರ್ ಅದೇ ಸೊ ನೆಕ್ಸ್ಟ್ ಇನ್ ಫ್ಯೂಚರ್ ಫಾರಿನ್ ಪೋಪಿನ ದುಬೈ ಪೋಪಿನ ಐಡಿಯಾಸ್ ಉಂಡೆ ಅಂಚನಾರಿಗೆ ಸರ್ ಬಟ್ ಒಂಚೂರು ಇಲ್ಲದ ಕಂಡೀಷನ್ ಒಂಚೂರು ಕ್ರಿಟಿಕಲ್ ಆಯ್ತು ಒಂಚೂರು ಈ ತಿಂಗಳು ಅಂಚನಾಡು ಒಂಚೂರು ಪಂಡ ಪೋಯ್ ತಿಂಗಳು ಜ್ವರ ಬರ್ತಿ 10 ಡೇಸ್ ರಜೆ ಇಡುತ್ತೆ ಈ ತಿಂಗಳು ಮೇಡ ಆಸ್ ಅ ಮೆಕ್ಯಾನಿಕ್ ಆದ ಒಂಜಿ ಲಾಸ್ಟ್ ಡೇ ಇತ್ತು ಬಟ್ ಮನದ ಸರಿಸೆಡ್ ಸರ್ ಅದೊಂಜಿ ಟ್ರೈನ್ ಅದು ಬಂದಿತ್ತೆ ದಿನಕ ಸರ್ ಉಪ್ಪುಲೆಂಜೆ ಐತ ಅಂಚದು ದಿನಕರತೆ ದಿನಕರ ಸರ್ ಈಸ್ ಮೈ ಕ್ಲೋಸ್ ಫ್ರೆಂಡ್
ಅಂದೆ ಅಂತ ಸೊ ಇತ್ತೆ ಎಂಕ್ ದಾಲೇಜ್ ಹೆಂಗೆ ಪಂಡೈತೆ HR ಬಕ್ಕ ನಾವು ಪಾತ್ರಡೆ ಅಪ್ಪಡು ಬಕ್ಕ ವಿಷಯ ಪನ್ನಗ ಸುಪ್ರೀತ್ ಇರ್ನ ಮಿತ್ತು 2-3 ಕಂಪ್ಲೇಂಟ್ ಉಂಡು ನಾನು ನಡಿತೆ ಪನೋಡ ಆತೇನ ಎಂಕ್ ಆತ ಮನಸ್ಸು ಒಪ್ಪುಜಿ ಪಂಡ್ರಲ್ಲ ಸರ್ ಪನ್ನೆ ಓಕೆ ಸರ್ ಏನು ತಗೊಂಡು ಎರಡು ಓಪನ್ ಆದ ಪರೋಣ ಆಪುಂಡು ಈರು ಜಾಸ್ತಿ ಅದೇ ಕಂಪ್ಲೇಂಟ್ ಬೈದಿನ ಕಾರಣಗೆ ಆ ನೀರಿಗೆ ಅಂಚ ಪರೋಣ ಆಪುಂಡು ದಯಪನ್ನಾಗ ಇರು ಹೈಯೆಸ್ಟ್ ಇರ್ನ ಕೆಲಸದ ಟೈಮ್ ಇಡು ಒಂಚೂರು ಮೊಬೈಲ್ ಯೂಸ್ ಮಲ್ಪವರೆಗೆ ಚೂರು ಹತ್ತು ಮಸ್ತಿಗೆ ಹೌದು ಹೇಗೆ ಗೊತ್ತಾವುದು ಆಸ್ ಅ HR ಐ ಹ್ಯಾವ್ ಟು ವಾರ್ನ್ ಯು ಮೊಬೈಲ್ ಅಂತ ಮೊಬೈಲ್ ಇರು ಯೂಸ್ ಮಲ್ಪವರು ಅಂಚ ಸರ್ ಅಂಚೇನೆ ಮೊಬೈಲ್ ಸೆಲ್ಫಿಗೆ ಹೊರಗೆ ಕೂಡ ಡಿಫ್ರೆಂಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಇದು ಅಲ್ಪ ನಮ್ಮ ಇಟ್ಸ್ ಅ ವರ್ಕ್ ಪ್ಲೇಸ್ ವರ್ಕ್ ಇಸ್ ವರ್ಷಿಪ್ ಸರ್ ಅಂಚದಲ್ಲ ಏನು ಮಾಡಿದ್ರಿ ಸರ್ ಅಂಚ ಇಟ್ಸ್ ನಾಟ್ ಅ ರೈಟ್ ಪ್ಲೇಸ್ ಸುಪ್ರೀತ್ ಯಾನಿರ ಟೆನ್ಷನ್ ಕೊರ್ರಾಗೈತಿ ಇರ್ನ ಪಂಡ ಪಾಪ ಇರ್ ಮಸ್ತ್ ಬಂಗಡುಲ್ಲರ ಅಂಚತ್ ಇತ್ತೆ ವಿಷಯ ಪನ್ಯಾನೆ ಅಂಚ ಸುಪ್ರೀತ್ ಬೊಕ್ಕ ಕೆಲವು ಅಭ್ಯಾಸ ಎಲ್ಲ ಉಂಟು ಗೇರೆಗೆ ಅವು ಏನೋ ಗೊತ್ತು ಜಂಕ್ ಬಟ್ ಯು ಹ್ಯಾವ್ ಟು ಅವಾಯ್ಡ್ ದಿಸ್ ಸುಪ್ರೀತ್ ಬನ್ನಿ ಸರ್ ಇದು ಬೇಜಾರು ಅನ್ಪಡ್ಚಿ ಸುಪ್ರೀತ್ ಓಕೆ ಆ್ಯಂಡ್ ತುಕ ಇದು ಏಪ ಜಾಯ್ನ್ ಅಪ್ಪರ್ ಪನ್ಲೆ ರೀಜಾಯ್ನ್ ಬನ್ನಿ ಸರ್ ಬನ್ನ 25 ಡಾಕ್ಟರ್ ಬಂತೀರಿ ಅಂದ ಓಕೆ ಸೊ ತುಕ ಯಾನು ಇರಗೆ ಇದು ಸ್ಯಾಲ್ರಿ ಪೂರ ಓಕೆ ಇರ ಬರೋದುಂಡೆ ಅಥವಾ ಅರ್ಧ ಇಂಚಿನ ಮಲ್ದೇರು ಹಿಂಗೆ ಹೌದು ನನ್ನ ಹಿಂಗೆ ತೂಡಾಪುಣಿ ಇರ್ನ ಓಕೆ ಓಕೆ ಸರ್ ಇರ್ನ ಸ್ಯಾಲ್ರಿ ಬೈದಿಂಡೆ ಇದು ಸರ್ ಬೈಜಿ ಎಲ್ಲಂಜಿ ಫುಲ್ ಕೊರ್ಪೇರ ಅರ್ಧ ಕೊರ್ಪೇರ ದಾಲ ಪಂತೆರ ಇರು ಹೆಂಗೆ ಗೊತ್ತುಜಿ ಹೆಂಗಿದೆ ಎಲ್ಲಂಜಿ ಬಂಡ ಇರ್ ಬರ್ತದೆ ಎನ್ನಡೆ ಕೇಂದ್ರ ಬೆಲ್ಲಿ ಎನ್ನ ಕಾರ್ ಬತ್ತಾರೆ ಬೆಲ್ಲಿ ಸೊ ಫಸ್ಟಿಗೆ ಇರು ದಾದ ಪಂತೇರು ಅವು ಎನ್ನಡ ಪನೋಡ ದಾದ ಪಂತೀರಿ ಇರಡ ಅಲ್ಪ ಪಂಡ 70% ಸಂಬಳ ಮುಟ್ಟ ಬರು ಪಂಡ ಕಂಪನಿ ಬಂಡ ಇಂಚು ಬಂತೀರಿ ಪಂಡ ಹೊರನೆ ಬರ್ರೆ ಆಪಿಂಚ ತಿಂಗಳು ಬರೋದು ಪಂಚ ಬಂತೀರಿ ಓಕೆ ಓಕೆ ಇತ್ತೆ ಇಂಚರು ಹುಷಾರುಲ್ಲರದೆ ಓಕೆ ಸರ್ ಇತ್ತೆ ಹುಷಾರುಲ್ಲರದೆ ಸುಪ್ರೀತ್ ಓಕೆ 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 ಸರ್ ಓಕೆ ಓಕೆನಾ ಒಳ್ಳೆ ಸರ್ ಒಂಚೂರು ತಾನೆ ಓಕೆ ಇತ್ತೆ ಬೇನೆ ಬರ ಕಮ್ಮಿ ಅದೇ ಹಂಗೆ ಸರ್ ಕಮೆಂಟ್ ಓಕೆ ಓಕೆ ಆಗ್ಬಿಡಿ ಸೊ ಸುಪ್ರೀತ್ ನಮಸ್ತೆ ಓಕೆ ಸರ್ ನಮಸ್ತೆ ಹಂಗೆ ಕಾರ್ತಿಕ್ ಬಂದೆ ಕಾರ್ತಿಕೆ ಸ್ಪಂದನ TV ಹಿಡಿದೆ ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮ ಕಾಲ್ ಮಾಡ್ತಾನಲ್ಲ ಅಂದೆ ಇರ್ನ ನಂಬರ್ ಕೋರ್ನಿ ಪ್ರಕಾಶ್ ಅವೇ ಅಂದೆ ಓಕೆ ಯಾಂಕ್ಲು ಎಂಕ್ ನಿಜವಾದ ಇರ್ನ ಕಾನ್ಸೆಪ್ಟ್ ತೂನ ಹೆಂಗ್ ಮಸ್ತ್ ಬೇಜಾರಂಡಿ ಪಂಡ ಅಂಚು ಸರ್ ಸೆಲ್ಫಿ ಕೊಂಚ ಬೇಡ ಬಿಡಿ ಏನ್ ಮಾಡ ಕಂಪನಿ ಮನುಷ್ಯನ ಕಡಿತ್ತು ನೋಡಿ ಯಾ ಮಾಡ ಹೊಲ್ಪದ ಹಿಂಗ್ ಗೊತ್ತಾಯ್ತು ಕರೆಕ್ಟ್ ಅಂಡ್ ಈತ್ ಪೂರ ನಮ್ಮ ಮಲ್ತಿನಿ ತಮಾಷೆಗೆ ಸುಪ್ರೀತ್ ಅಂಡ್ ಈ ರೀತಿ ಬಾರಿ ಬಂಗೋಡುಲರ್ ಪಂಡ ಎಂಚ ಅಂಡ್ ದಾದ ಪುರ ಅಂಡ್ ಪನ್ಲೆ ಅವನಂಚಿ ನರ ಬೇರೆ ಟ್ವಿಸ್ಟ್ ಆಗ್ತೀನಿ ಸರ್ ಯಾ ವಿಷಯ ಇತರ ಟೆನ್ಷನ್ ಅನ್ಪಡ್ಜಿ ಎವ್ರಿಥಿಂಗ್ ಇಸ್ ಫೈನ್ ಈ ರೀತಿ ಎಲ್ಲ ಇಂಜಿ ಪೂರ ಹುಷಾರಾಪರ ಕೂಡ ಇರು ಕಂಪನಿ ಸೇರುವರು ದಾಲ ಮಂಡೆ ಚಾನ್ ಪೋಚಿ ಅಂದ್ರೆ ಯಾಪನ ಆಕ್ಚುಲಿ ಕೂಡ HR ಕಾಲ್ ಮಾಡಿ ನಡಿತ್ತೆ ಪಂಡ ಅಲ್ಪ ಜಿಲ್ಲೆ ರಾಡ್ HR ಬಿನಿ ಬೈ ದರಿಚಿ ಅಡೆಮುಟ ಆತರ ಐತೆ ಇರೆ ಆಪನ್ ಸೆಲ್ಫಿ ಮಧ್ಯೆ ಪುನಃ ತಿಂಚ ಕೆಲವೊಂದು ಹಿಂಗ ಕೇಳ್ಬೇಡ ಕಂಪನಿ ಕೇಳಿ ಬೇರೆ ಬರಂತೀರಿ ಮಧ್ಯೆ 2% ಮಾಡ ಅಂತ ಕರೆಕ್ಟ್ ದಯಪಂಡ ಇಂಚಿನ ಎಕ್ಸ್ಪೀರಿಯನ್ಸ್ ಇರಗಿತ್ತು ನನ್ನ ಫ್ಯೂಚರ್ ಬೋರ್ಡ್ ಆಪ್ನ ಅದೇ ಓಕೆ ಆ್ಯಂಡ್ ಇಂಗ್ಲು ಈದ್ ಪೂರ ಮಲ್ತೀನಿ ತಮಾಷೆಗೆ ಸುಪ್ರೀತ್ ಆ್ಯಂಡ್ ಆಯ್ನಾತ್ ಬೇಗ ಹುಷಾರಲ್ಲೇ ಸರಿ ಓಕೆ ಥ್ಯಾಂಕ್ ಓಕೆ ಆ್ಯಂಡ್ ಇರ್ನ ನಂಬರ್ ಕೋರ್ನಿ ಪ್ರಕಾಶ್ ಓಕೆ ಓಕೆ ಸರ್ ಅರಡ ಕೇಳಲಿ ದಾದ ಒಂದು ಅವೇ ಓಕೆ ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಕಿರಿಕಿರಿ ಮಸ್ಕರಿ ಎಪಿಸೋಡ್ ಆ್ಯಂಡ್ ಇದೇ ರೀತಿಯಾಗಿ ನಾವು ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ ಆ್ಯಂಡ್ ನೀವು ನಂಬರ್ ಕಳಿಸ್ತಾ ಇರಿ ಆ್ಯಂಡ್ ನಮ್ಮ ನಂಬರ್ TV ಸ್ಕ್ರೀನ್ ಮೇಲೆ ಆ ಸ್ಕ್ರಾಲ್ ಮೇಲೆ ಬರ್ತಾ ಇದೆ. ಸೊ ಆ ನಂಬರ್ಗೆ ಮೆಸೇಜ್ ಮಾಡಿ ಆ್ಯಂಡ್ ದಯವಿಟ್ಟು ಕಾಲ್ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ವಿತ್ ಮೆಸೇಜ್ ವಿತ್ ಕಾನ್ಸೆಪ್ಟು ಆ್ಯಂಡ್ ನಂಬರನ್ನು ಕಳಿಸಿ ಪರ್ಫೆಕ್ಟ್ ನಂಬರನ್ನು ಕಳಿಸಿದರೆ 100% ನಮಗೆ ಪ್ರ್ಯಾಂಕ್ ಮಾಡ್ಬೋದು. ಓಕೆ, ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.